सहस्राणि क्रियन्ते अहर्निशं मया दासोऽयमिति मां मत्वा क्षमस्व परमेश्वर ऋणरोगादिदारिद्र्य पापक्षुधपमृत्यवः भयशोकमनस्तापाः नश्यन्तु मम सर्वदा देहि सौभाग्यम् आरोग्यं देहि देवपरं सुखं रूपं देहि जयं देहि यशो देहि द्विषो जहि ओम सपरिवारात्मक श्रीराग ब्रह्मणे नमः प्रार्थनां समर्पयामि। ಸರಿ, ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಹಾಗೆ ಯಾರೆಲ್ಲ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೋ ನಾವೆಲ್ಲ ಸೇರಿಕೊಂಡು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಬೆಳಗಿನ ಆ ಪ್ರಾತಃ ಕಾಲದ ಪೂಜೆಯಿಂದ ಆರಂಭಿಸಿಕೊಂಡು ಗಣಪತಿ ಪೂಜೆ, ಗಣಪತಿ ಹೋಮ, ಪುಣ್ಯಾಹ ವಾಚನ ಹಾಗೆ ಸ್ಥಳ ಶುದ್ಧಿಯಾದಿಗಳನ್ನೆಲ್ಲ ಪೂರೈಸಿ ದೈವಿ ಸಾನ್ನಿಧ್ಯದ ವಾರ್ಷಿಕ ಉತ್ಸವದ ಅಂಗವಾಗಿ ಭಗವಂತನ ಸಾನ್ನಿಧ್ಯವು ವಿಶುದ್ಧ ಕಲಾ ಸಾನ್ನಿಧ್ಯ ಸಮೃದ್ಧಿಯಾಗಬೇಕೆನ್ನುವಂತಹ ಸಂಕಲ್ಪದಲ್ಲಿ ಕಲಶ ಪ್ರತಿಷ್ಠೆ, ಕಲಶಾಧಿವಾಸ, ತದಂಗವಾದಂತಹ ಅಧಿವಾಸ ಹೋಮ ಹಾಗೆ ಪಂಚಾಮೃತ ಅಭಿಷೇಕ ಪ್ರಸ್ತರವಾದಂತಹ ಕಲಶಾಭಿಷೇಕ, ಪ್ರಸನ್ನ ಪೂಜಾದಿಗಳನ್ನು ಅನ್ನದಾನಾದಿಗಳನ್ನೆಲ್ಲ ಪೂರೈಸಿ ಹಾಗೆ ಸಾಯಂಕಾಲದ ಹೊತ್ತಿನಲ್ಲಿ ವಿಶೇಷವಾಗಿ ದೀಪಾಲಂಕಾರ, ಅದೇ ರೀತಿಯಾಗಿ ರಂಗಪೂಜಾ, ಅದೇ ಪ್ರಕಾರವಾಗಿ ರುದ್ರಾಭಿಷೇಕ ಪುರಸ್ಸರವಾದಂತಹ ಪ್ರಸನ್ನ ಪೂಜಾದಿಗಳನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ನಾವುಗಳು ಮಾಡಿದಂತಹ ಪೂಜಾದಿ ವಿಧಿವಿಧಾನಗಳಲ್ಲಿ ಭಕ್ತಿ ಲೋಪವೋ ಶ್ರದ್ಧಾಲೋಪಗಳು ಆಗಿದ್ದಾಗ್ಯೂ ಅದೆಲ್ಲದಕ್ಕೂ ಕೂಡ ಭಗವಂತನು ಕ್ಷಮಾಪಣೆಯನ್ನು ನೀಡಿ ಈ ಕ್ಷೇತ್ರದಲ್ಲಿ ಸ್ಥಿರವಾದಂತಹ ಹಾಗೂ ಭವ್ಯವಾದಂತಹ ದಿವ್ಯವಾದಂತಹ ಸಾನ್ನಿಧ್ಯದೊಂದಿಗೆ ಯಾರೆಲ್ಲ ಒಂದು ಸ್ವಾಮಿ ದೇವರೇ ರಕ್ಷಿಸು ಉದ್ಧರಿಸು ಅಂತ ಪ್ರಾರ್ಥಿಸಿಕೊಡುತ್ತಾರೋ ಅವರೆಲ್ಲರಿಗೂ ಕೂಡ ಅಭಯದನಾಗಿಯೂ ಹಾಗೂ ವರದನಾಗಿಯೂ ಸಿದ್ಧಿ ಕ್ಷೇತ್ರವಾಗುವುದರೊಂದಿಗೆ ನಮಗೆಲ್ಲರಿಗೂ ಕೂಡ ಬಂದಂತಹ ಬರಬಹುದಾದಂತಹ ಎಲ್ಲ ಕಷ್ಟ ನಷ್ಟಗಳನ್ನು, ಅರಿಷ್ಟ ದೋಷಗಳನ್ನು ಹಾಗೂ ನಾಗಸಂಬಂಧಿಯಾದಂತಹ ದುರಿತಗಳನ್ನು, ಸರ್ಪಶಾಪಕೋಪಾದಿಗಳೆಲ್ಲವನ್ನು ಕೂಡ ಸಮಸ್ತ ರೀತಿಯಲ್ಲಿಯೂ ಪರಿಹರಿಸಿ ದೇವತಾನುಗ್ರಹದೊಂದಿಗೆ ಮುಂದಕ್ಕೂ ಕೂಡ ದೇವತಾ ಆರಾಧನೆ ಮಾಡುವಂತಹ ಯೋಗ ಭಾಗ್ಯವನ್ನು ನಮಗೆಲ್ಲರಿಗೂ ಕೂಡ ಕರುಣಿಸುವುದರೊಂದಿಗೆ ದೇವತಾ ಅನುಗ್ರಹವು ನಮಗೆಲ್ಲರಿಗೂ ಸಿದ್ಧಿಯಾಗಿ ನಮ್ಮೆಲ್ಲರ ಕಣ್ಣು ಕೈಕಾಲುಗಳಿಗೆ ಸೌಖ್ಯವನ್ನು, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು, ಆರೋಗ್ಯ ಭಾಗ್ಯವನ್ನು, ದೀರ್ಘಾಯುಷ್ಯವನ್ನು ಅನುಗ್ರಹಿಸುವುದರೊಂದಿಗೆ ಆ ದೀಪಾಲಂಕಾರದಿಂದ ದೀಪಾರಾಧನೆಯಲ್ಲಿ ಹೇಗೆ ಆ ಭಗವಂತನು ಬೆಳಗುತ್ತಾ ಇದ್ದಾನೋ ಹಾಗೆ ನಮ್ಮೆಲ್ಲರ ಮನಗಳನ್ನು ಬೆಳಗಿಸುವುದರೊಂದಿಗೆ ನಮಗೆಲ್ಲರಿಗೂ ಕೂಡ ಸರ್ವ ರೀತಿಯಾದಂತಹ ರಕ್ಷಣೆಯನ್ನು, ಕ್ಷೇಮ, ಸ್ಥೈರ್ಯ, ಧೈರ್ಯ, ವೀರ್ಯ, ವಿಜಯ, ಅಭಯ, ಆಯುಷ್ಯ, ಆರೋಗ್ಯ, ಆನಂದ, ಐಶ್ವರ್ಯಾದಿಗಳನ್ನು ಅನುಭವಿಸುವಂತಹ ಸೌಭಾಗ್ಯವನ್ನು ಆ ಭಗವಂತ ಕರುಣಿಸುವುದರೊಂದಿಗೆ ವರ್ಷವೂ ಕೂಡ ಇದಕ್ಕಿಂತಲೂ ವಿಪರೀತವಾಗಿ ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ವಿಶುದ್ಧ ಮನಸ್ಸಿನಿಂದ ಆ ದೇವತಾರಾಧನೆಯನ್ನು ಮಾಡಿಕೊಂಡು ಬರುವಂತಹ ಯೋಗ ಭಾಗ್ಯವನ್ನು ನಮಗೆಲ್ಲರಿಗೂ ಕೂಡ ಕರುಣಿಸುವುದರೊಂದಿಗೆ ಎಲ್ಲರಲ್ಲಿಯೂ ಕೂಡ ಐಕ್ಯಮತ್ಯವನ್ನು ಹಾಗೂ ಸರ್ವ ರೀತಿಯಾದಂತಹ ಅಭ್ಯುದಯವನ್ನು ಕರುಣಿಸುವುದರೊಂದಿಗೆ ಗ್ರಾಮ ರಾಷ್ಟ್ರಕ್ಕೆ ಬಂದಂತಹ ಬರಬಹುದಾದಂತಹ ಆಪತ್ತುಗಳನ್ನು, ವಿಪತ್ತುಗಳನ್ನು ದೇವರು ಪರಿಹಾರ ಮಾಡಿಸಿ ಶೀಘ್ರಾತಿ ಶೀಘ್ರದಲ್ಲಿ ಸುಭಿಕ್ಷವಾದಂತಹ ನಾಡನ್ನು ಮಳೆ ಬೆಳೆಯೊಂದಿಗೆ ನಮಗೆ ಕರುಣಿಸುವುದರೊಂದಿಗೆ ಗ್ರಾಮ ರಾಷ್ಟ್ರದ ಅಭ್ಯುದಯವನ್ನು ಕೂಡ ಅನುಗ್ರಹಿಸುವುದರೊಂದಿಗೆ ನಮ್ಮೆಲ್ಲರ ಇಷ್ಟಾರ್ಥವನ್ನು ಭಗವಂತನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಅಂತ ದೇವತಾ ಸನ್ನಿಧಾನದಲ್ಲಿ ನಾವೆಲ್ಲ ಭಕ್ತಿಯಿಂದ 10 ಬೆರಳುಗಳನ್ನು ಒಟ್ಟು ಸೇರಿಸಿ ತಲೆಯನ್ನು ಬಾಗುತ್ತಾ ಆ ದೇವರಲ್ಲಿ ಶರಣಾಗತಿಯೊಂದಿಗೆ ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಸ್ವಾಮಿ ದೇವ ಸಪರಿವಾರಾತ್ಮಕ ರಾಗ ಬ್ರಹ್ಮದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಬಹಳ ಅರ್ಥಪೂರ್ಣವಾಗಿಯೂ ಹಾಗೂ ವಾಸ್ತು ವಿನ್ಯಾಸದೊಂದಿಗೆ ಭಗವಂತನಿಗೆ ಪ್ರೀತಿಯಾಗುವ ಹಾಗೆ, ಯಾಕೆಂದರೆ ಅತ್ಯಂತ ಶುದ್ಧ ಮನಸ್ಸಿನಿಂದ ಎಲ್ಲರೂ ಕೂಡ ಸೇರಿಕೊಂಡು ಈ 3 ವರ್ಷಗಳ ಹಿಂದೆ ಪ್ರತಿಷ್ಠಾ ವಿಧಿವಿಧಾನಗಳನ್ನು, ಬ್ರಹ್ಮಕಲಶಾದಿಗಳನ್ನೆಲ್ಲ ಪೂರೈಸಿಕೊಂಡು ಬಂದದ್ದುಂಟು. ಸಾನ್ನಿಧ್ಯ ಬೆಳಗಿದ ಫಲವು ಅನೇಕರು ಅದನ್ನು ಕಂಡಿದ್ದಾರೆ, ಅವರು ಅದನ್ನು ಅನುಭವಿಸಿದ್ದಾರೆ. ಹಾಗಾದ್ರಿಂದಾಗಿ ಅಂತಹ ಸಾನ್ನಿಧ್ಯ ವಿಶೇಷದಲ್ಲಿ ನಮ್ಮ ಪ್ರಾರ್ಥನೆ 3 ವರ್ಷಗಳ ಕಾಲ ನಾವು ವಾರ್ಷಿಕ ಪ್ರತಿಷ್ಠಾ ದಿನಾಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ.
ಕೆಲವೊಂದಷ್ಟು ವೈಯಕ್ತಿಕ, ಮತ್ತೊಂದಷ್ಟು ಸಾಮಾಜಿಕ, ಮತ್ತೊಂದಷ್ಟು ಏನು ಇಲ್ಲಿಯ ಪರಿಸರದ ಆರ್ಥಿಕವೂ ಹೌದು. ಭಗವಂತನ ಸಂವಿಧಾನದಲ್ಲಿ ಎಲ್ಲ ಭಕ್ತಾದಿಗಳು ಒಂದೇ ಮನಸ್ಸಿನಿಂದ ಅರಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಅಭಿಪ್ರಾಯವನ್ನು ಅಥವಾ ನಿನ್ನ ಅನುಗ್ರಹವೋ ನಮಗೆ ಹೇಗೆ ಗೊತ್ತಿಲ್ಲ, ತಿಳಿಸಿಕೊಟ್ಟ ಹಾಗೆ ನಿಮ್ಮ ಪ್ರಸಾದದೊಂದಿಗೆ ನಾವು ನಿರ್ಣಯ ಮಾಡುವುದಂತ ನಾವು ನಿರ್ಣಯಿಸಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಮುಂದಿನ ವರ್ಷಗಳಲ್ಲಿ ಅಂದರೆ ಪ್ರತಿಷ್ಠಾ ದಿನಾಚರಣೆಯನ್ನ ನಾವು ವಾರ್ಷಿಕೋತ್ಸವದೊಟ್ಟಿಗೆ ವಿಲೀನ ಮಾಡಿಕೊಂಡು ಆ ಸಂದರ್ಭದಲ್ಲಿ ವಿಶೇಷವಾದಂತಹ ಆಗಭೋಗಾದಿಗಳನ್ನು ಹಾಗೂ ಪರ್ವಾದಿಗಳನ್ನು ಹಾಗೂ ರಂಗಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಬರುವುದಂತ ನಮ್ಮ ಭಕ್ತಿಯ ಪ್ರಾರ್ಥನೆ. ಆ ಭಕ್ತಿಯ ಪ್ರಾರ್ಥನೆಗೆ ಆ ಭಗವಂತವು ಕೇಳಿಕೊಂಡು ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಅಲ್ವಾ ಭಕ್ತಿಯಿಂದ ದೇವರಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ. ಹರಶಂಭೋ ಮಹಾದೇವ ವಿಶ್ವೇಶಾವರವಲ್ಲಭಾನ್ ಶಿವಶಂಕರ ಧರ್ವಾತ್ಮನ್ ನೀಲಕಂಠ ನಮೋಸ್ತುತೇ. ಎಲ್ಲರೂ ನಮಸ್ಕಾರ ಮಾಡಿ ಆಯ್ತಾ.
ತಾಲೂಕಿನ ಕೊಣಾಜೆ ಗ್ರಾಮದಲ್ಲಿರುವಂತಹ ಈ ನಾಗಬ್ರಹ್ಮ ಸಾನ್ನಿಧ್ಯ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಪುಣ್ಯಕ್ಷೇತ್ರ. ಈ ಒಂದು ಸಾನ್ನಿಧ್ಯಕ್ಕೆ 900 ವರ್ಷಗಳ ಇತಿಹಾಸವಿದ್ದು, ಇದು ಬಹಳಷ್ಟು ಸುದೀರ್ಘ ಕಾಲದಿಂದ ಬಹಳಷ್ಟು ಜನ ಭಕ್ತಾದಿಗಳನ್ನು ಆಕರ್ಷಿಸಿದಂತಹ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಜನಗಳ ಏನೇನು ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡದ್ದು ಮಾತ್ರ ಅಲ್ಲ, ಅದನ್ನು ಸಂಪೂರ್ಣ ಅನುಗ್ರಹವನ್ನು ಕೊಟ್ಟಂಥ ಒಂದು ಸಾನ್ನಿಧ್ಯವು ಈ ಕ್ಷೇತ್ರ ಆಗಿದೆ. ಆ ನಂತರದ ಕಾಲದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆದು ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಿಂದ ಸಹಸ್ರಾರು ಸಂಖ್ಯೆಯ ಜನಗಳ ಒಂದು ಒಗ್ಗೂಡುವಿಕೆಯಿಂದ ಈ ಕ್ಷೇತ್ರದಲ್ಲಿ ನಡೆದು ಬಂದಿದೆ. ಇದೀಗ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಉತ್ಸವವು ಬಹಳ ಅದ್ಧೂರಿಯಿಂದ ನಡೆಯುತ್ತಿದ್ದು, ಭಕ್ತಾದಿಗಳೆಲ್ಲ ಈ ಜಾಗಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ಇಟ್ಟು ಅದನ್ನು ನಿವಾರಿಸಿಕೊಳ್ಳುವಂತಹ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಅರ್ಚಕರು ಬಹಳಷ್ಟು ಹಿಂದಿನಿಂದಲೂ ಈ ಸಾನ್ನಿಧ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದೆ ರೀತಿಯಲ್ಲಿ ಈ ಸಾನ್ನಿಧ್ಯದ ದೇವರುಗಳನ್ನು, ಈ ನಾಗಶಕ್ತಿಗಳನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬಂದದ್ದರಿಂದಾಗಿ ಇಲ್ಲಿ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಉಂಟಾಗಿದೆ. ಆ ಸಾನ್ನಿಧ್ಯದ ಒಂದು ಅನುಗ್ರಹ ಇಲ್ಲಿಗೆ ಬಂದಂತಹ ಭಕ್ತಾಭಿಮಾನಿಗಳಿಗೆ ಸಿಗುತ್ತಾ ಇರುವಂತಹದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಅವರವರ ಏನೇನು ತೊಂದರೆಗಳುಂಟು, ಕಷ್ಟಗಳುಂಟು, ಅದನ್ನು ನಿವಾರಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ಈ ಕ್ಷೇತ್ರದಲ್ಲಿ ನಡೆಯಲಿ. ಈ ಕ್ಷೇತ್ರದಲ್ಲಿ ಈ ಹಿಂದಿನ ದಿನಗಳಲ್ಲಿ ಏನೇನು ಅವರ ಕಷ್ಟಗಳ ನಿವಾರಣೆ ಆಗಿದೆಯೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗಲಿ. ಈ ಸಾನ್ನಿಧ್ಯಕ್ಕೆ ಬಂದು ಆರಾಧನೆ ಮಾಡಿಕೊಂಡು ಇಲ್ಲಿಯ ಸೇವೆ ಮಾಡಿಕೊಂಡೇ ಬಂದಂತಹ ಎಲ್ಲ ಭಕ್ತಾದಿ ಜನಗಳಿಗೆ ಸುಖ, ಸಂತೋಷ, ಆಯುಷ್ಯ, ಆರೋಗ್ಯಾದಿಯನ್ನು ಆ ಭಗವಂತ ಅನುಗ್ರಹಿಸಲಿ. ಮಾತ್ರ ಅಲ್ಲದೆ ಈ ಗ್ರಾಮದಲ್ಲಿ ವಾಸಿಸುತ್ತಾ ಇರತಕ್ಕಂಥ ಜನಗಳು ಅವರವರ ಮನೆಯಲ್ಲಿ ನೆಮ್ಮದಿಯಿಂದ ಬದುಕುವಂತಹ ಒಂದು ಸೌಭಾಗ್ಯ ಈ ಸಂದರ್ಭದಲ್ಲಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನನ್ನ ಹೆಸರು ಜಪ್ಪು ಉದಯ್ ಕುಮಾರ್ ಅಂತ. ಈ ಕ್ಷೇತ್ರದಲ್ಲಿ ಇವತ್ತು ವಾರ್ಷಿಕೋತ್ಸವದ ಅತಿ ವಿಜೃಂಭಣೆಯಿಂದ ನಡೆಯುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರಲ್ಲಿ ನಾವೆಲ್ಲ ಭಾಗಿಯಾಗಿಬಿಟ್ಟು ಈ ಕ್ಷೇತ್ರದಲ್ಲಿ ಇವತ್ತು ಬಂದಿದ್ದೇವೆ. ಈ ಕ್ಷೇತ್ರ ಸುಮಾರು 800 ವರ್ಷ ಪುರಾತನವಾದಂತಹ ಇತಿಹಾಸ ಇದ್ದಂತಹ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ 3 ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾಪನೆಯಾಗಿ ಈ ಹಿಂದೆ ಯಾವ ರೀತಿ ನಡೆಯುತ್ತಾ ಇದ್ದಂತಹ ಒಂದು ಸಣ್ಣ ರೀತಿಯಲ್ಲಿ ದೇವಸ್ಥಾನದಲ್ಲಿ ಅರ್ಚನೆಗಳು ಬಹಳ ಹಿಂದಿಂದ ಪುರಾತನವಾಗಿ ನಡೆದುಕೊಂಡು ಬರ್ತಾ ಇತ್ತು. ಇಲ್ಲಿ ರಕ್ತೇಶ್ವರಿ, ನಾಗಬ್ರಹ್ಮ, ನಾಗ ಮತ್ತು ಪರಿವಾರ ದೈವಗಳ ಎಲ್ಲ ಸಾನ್ನಿಧ್ಯಗಳು, ಗುಳಿಗ ಎಲ್ಲರೂ, ನಂದಿಗುಣ, ಸಪ್ತಸಿರಿಗಳು ಎಲ್ಲರೂ ಇಲ್ಲಿ ಸಾನ್ನಿಧ್ಯವನ್ನು ಹೊಂದಿದ್ದಾರೆ. ಈ ಸಾನ್ನಿಧ್ಯದಲ್ಲಿ ಅತಿ ಹೆಚ್ಚು ಜನರಿಗೆ ಈ ಸಾನ್ನಿಧ್ಯದ ಗುರುತರವಾದಂತಹ ಒಂದು ಅನುಭವಗಳು ಆಗುವುದನ್ನು ನಾವು ಇಲ್ಲಿಯ ಜನರಿಂದ ಕೇಳಿಕೊಳ್ತಾ ಇದ್ದೇವೆ. ಸೊ ಈ ಸಾನ್ನಿಧ್ಯದಲ್ಲಿ ಇವತ್ತು ಈ ಅತ್ಯಂತ ವಿಜೃಂಭಣೆಯಿಂದ ಈ ವಾರ್ಷಿಕೋತ್ಸವ ನಡೀತಾ ಇದೆ. ಸಮಸ್ತ ಜನರಿಗೆ, ಇಲ್ಲಿನ ಎಲ್ಲ ಗ್ರಾಮದವರಿಗೆ ಎಲ್ಲರಿಗೂ ಕೂಡ ಆ ಭಗವಂತನು ಶುಭ ಹಾರೈಸಿ ಎಲ್ಲರ ಕ್ಷೇಮ ಮಾಡಿ ಸಕಲರಿಗೂ ಒಳ್ಳೆಯದನ್ನು ಕಳಿಸಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ.